ಜನೌಷಧಿ ದಿನಾಚರಣೆ ಪ್ರಯುಕ್ತ ಪ್ರಧಾನಿ ಮೋದಿಯವರು ದೇಶದ ಆಯ್ದ ಜನೌಷಧಿ ಕಾರ್ಯಕರ್ತರು, ಫಲಾನುಭವಿಗಳು ಹಾಗೂ ವೈದ್ಯರ ಜೊತೆ ಸಂವಾದ ನಡೆಸಿದರು. ಉಡುಪಿಯ ಬ್ರಹ್ಮಾವರದಲ್ಲಿರುವ ಜನೌಷಧಿ ಕೇಂದ್ರದಲ್ಲಿ ನಡೆದ ಪ್ರಧಾನಿ ಜೊತೆಗಿನ ಸಂವಾದದಲ್ಲಿ ಪ್ರಸಿದ್ಧ ವೈದ್ಯರೊಬ್ಬರು ಮೋದಿಯವರ ಪ್ರಶಂಸೆಗೆ ಪಾತ್ರರಾದರು. ದಕ್ಷಿಣ ಭಾರತದ ಏಕೈಕ ಕೇಂದ್ರವಾಗಿ ಉಡುಪಿಯಲ್ಲಿ ಈ ಸಂವಾದ ನಡೆಯಿತು. ಈ ಹೊಸ ಸ್ಲೋಗನ್ ಕೊಟ್ಟವರು ಬೇರೆ ಯಾರೂ ಅಲ್ಲ, ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರಿನ ಕೆಎಂಸಿ ಆಸ್ಪತ್ರೆಯ ಪ್ರಸಿದ್ಧ ಹೃದ್ರೋಗ ತಜ್ಞ ಡಾಕ್ಟರ್ ಪದ್ಮನಾಭ ಕಾಮತ್. ದೇಶದ ಖಾಸಗಿ ವಲಯದಲ್ಲಿ ಎಲ್ಲಾ ವೈದ್ಯರು ಜನೌಷಧಿ ಬಗ್ಗೆ ಅಪನಂಬಿಕೆ ವ್ಯಕ್ತಪಡಿಸುತ್ತಿದ್ದರೆ, ಈ ವೈದ್ಯರು ಮಾತ್ರ ಬಡ ಮತ್ತು ಮಧ್ಯಮ ವರ್ಗದವರಿಗೆ, ರೋಗಿಗಳಿಗೆ ಮಾತ್ರವಲ್ಲ ಶ್ರೀಮಂತರಿಗೂ ಜನೌಷಧಿ ಪಡೆಯಲು ಪ್ರೇರಣೆ ನೀಡಿದ್ದರು ಎಂದು ಮೋದಿ ಮೆಚ್ಚುಗೆ ವ್ಯಕ್ತಪಡಿಸಿದರು. ಜನೌಷಧಿ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಆರೋಗ್ಯ ಕ್ಷೇತ್ರದಲ್ಲಿ ದೇಶದಲ್ಲೇ ಮುಂಚೂಣಿಯಲ್ಲಿರುವ ಉಡುಪಿ ಜಿಲ್ಲೆ ಇದೀಗ ಪ್ರಧಾನಿಗಳ ಮೆಚ್ಚುಗೆಗೂ ಪಾತ್ರವಾಗಿದೆ. Affordable healthcare. Now there are schemes providing for free treatment for women under Pradhan Mantri Matru Vandana Yojana. Clean water to the people under the Har Ghar Jal Mission, bringing behavioral change towards the cleanliness under Swachh Bharat by construction of 10 new AIIMS and wellness centers. Low-cost, high-quality generic medicine under PM, that allocation of about 2.23 lakh crores for the health sector, which is about 137% higher than the current fiscal year. Never before the health sector was given. जनौषधि में ECG मशीन लगवाया सर. आरंभ में बहुत लोगों ने मेरा निंदा की सर. धीरे धीरे निंदकों की संख्या भी कम हो गई और उनका बोलती भी बंद हो गई सर. उन्होंने बोला ये पागल है, हार्ट का डॉक्टर है, क्यों जनौषधि के साथ मिला हुआ है.